ಲವ್ ಮ್ಯಾರೇಜ್ ಆದ ಹುಡುಗಿ ವೇಶ್ಯಾವಾಟಿಕೆಗೆ ತಳ್ಳಲ್ಪಡುತ್ತಾಳೆ. ಪೊಲೀಸ್ ಅಧಿಕಾರಿಯ ವಿವಾದಿತ ಹೇಳಿಕೆ. ಪೋಷಕರ ಒಪ್ಪಿಗೆ ಇಲ್ಲದೆ ಮದುವೆಯಾದ ಮಗಳನ್ನು ಕುಟುಂಬಸ್ಥರೇ ಅಮಾನವೀಯವಾಗಿ ಕೊಲ್ಲುವ ಘಟನೆಗಳು ದೇಶದಲ್ಲಿ ಒಂದರ ಹಿಂದೊಂದರಂತೆ ನಡೆಯುತ್ತಲೇ ಇದೆ. ಹೆಣ್ಣು ತಾನು ಯಾರ ಜೊತೆಗೆ ಜೀವನ ಸಾಗಿಸಬೇಕು ಎನ್ನುವುದನ್ನು ಆಕೆಯ ಮನೆಯವರು ನಿರ್ಧರಿಸುತ್ತಾರೆ. ಆಕೆಗೆ ಇಷ್ಟ ಬಂದ ಸಂಗಾತಿಯನ್ನು ಮದುವೆಯಾಗಬಾರದು ಎನ್ನುವ ಮನಸ್ಥಿತಿಗಳು ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಇನ್ನೂ ಮುಂದುವರೆದಿರುವುದು ದುರಂತವಾಗಿದೆ. ಹೆಣ್ಣನ್ನು ಪೂಜಿಸುತ್ತಲೇ ಆಕೆಯ ಮೇಲೆ ಎಷ್ಟೊಂದು ನಿರ್ಬಂಧನೆಗಳನ್ನು ಹೇರಲಾಗಿದೆ ಎಂದರೆ ಆಕೆ ಪ್ರತಿದಿನ ಇನ್ನೊಬ್ಬರ ನಿಯಂತ್ರಣದಲ್ಲಿರಬೇಕಾದ ಅನಿವಾರ್ಯತೆ ಆಕೆಗೆ ಸೃಷ್ಟಿಯಾಗಿದೆ. ಇಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿರುವಾಗ ಪುರುಷ ಪ್ರಧಾನ ಸಮಾಜ ಬದಲಾಗಬೇಕು ಎಂದು ಒತ್ತಾಯಿಸದೆ ಮಹಿಳೆಗೆ ಮತ್ತಷ್ಟು ನಿರ್ಬಂಧನಗಳನ್ನು ಹೇರುವ ಕೆಲಸವಾಗುತ್ತಿದೆ. ಬಿಹಾರದ ಪೊಲೀಸ್ ಮಹಾನಿರ್ದೇಶಕರಾದ SK ಸಿಂಘಾಲ್ ನೀಡಿರುವ ಹೇಳಿಕೆಯೊಂದು ವಿವರಿಸಲು ಇಷ್ಟೊಂದು ಪೀಠಿಗೆ ಹಾಕಲೇಬೇಕಾಯಿತು. ಸಿಂಘಾಲ್ ಅವರು ವಿಚಿತ್ರವಾದ ಹೇಳಿಕೆಯನ್ನು ನೀಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವಿವಾದವನ್ನು ಸೃಷ್ಟಿಸಿದ್ದಾರೆ. ಬಿಹಾರ CM ನಿತೀಶ್ ಕುಮಾರ್ ಅವರು ನಡೆಸುತ್ತಿರುವ ಸಮಾಜ ಸುಧಾರಣಾ ಅಭಿಯಾನದಲ್ಲಿ ಸಿಂಘಾಲ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಪೋಷಕರ ಒಪ್ಪಿಗೆ ಇಲ್ಲದೆ ಮದುವೆಯಾಗುವ ಹೆಣ್ಣು ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ವೇಶ್ಯಾವಾಟಿಕೆ ದಂಧೆಗೆ ನೂಕಲಾಗುತ್ತದೆ. ಮನೆ ಬಿಟ್ಟು ಹೋಗುವ ಯುವತಿಯರು ಪೋಷಕರ ಒಪ್ಪಿಗೆಯನ್ನು ಪಡೆಯದೆ ಮದುವೆಯಾಗುವಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡುತ್ತಿದ್ದೇವೆ. ಇದರಲ್ಲಿ ಅನೇಕ ಯುವತಿಯರನ್ನು ಕೊಲೆ ಮಾಡಲಾಗಿದೆ, ಇನ್ನೂ ಕೆಲವರನ್ನು ವೇಶ್ಯಾವಾಟಿಕೆಗೆ ತಳ್ಳಲಾಗಿದೆ. ಇಂತಹ ನಿರ್ಧಾರಗಳಿಗೆ ಪೋಷಕರು ಬೆಲೆ ತೆರಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಸಮಸ್ತಿಪುರದಲ್ಲಿ ನಡೆದ ಸಮಾಜ ಸುಧಾರಣಾ ಅಭಿಯಾನದಲ್ಲಿ ಅವರು ಈ ಹೇಳಿಕೆ ನೀಡಿದ್ದಾರೆ. ಪೋಷಕರು ತಮ್ಮ ಮಕ್ಕಳೊಂದಿಗೆ ನಿಯಮಿತವಾಗಿ ಮಾತನಾಡಬೇಕೆಂದು ನಾನು ವಿನಂತಿಸುತ್ತೇನೆ. ಅವರಿಗೆ ಉತ್ತಮ ಸಂಸ್ಕಾರಗಳನ್ನು ನೀಡಿ ಹಾಗೂ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ ಎಂದು ಬಿಟ್ಟಿ ಸಲಹೆ ನೀಡಿದ್ದಾರೆ. ವೇಶ್ಯಾವಾಟಿಕೆ ಮತ್ತು ಕೊಲೆ ಇವೆರಡೂ ಸಾಮಾಜಿಕ ಅನಿಷ್ಟವಾಗಿದೆ. ಆದರೆ ಇದು ಇಂತಹ ಕಾರಣಗಳಿಗೆ ನಡೆಯುತ್ತದೆ ಎನ್ನುವ ವಾದ ಸರಿಯಲ್ಲ. ಪ್ರತಿ ಬಾರಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಾಗ ಹೆಣ್ಣು ಮಕ್ಕಳನ್ನೇ ತಪ್ಪಿತಸ್ಥರನ್ನಾಗಿಸುವ ಸಮಾಜದಲ್ಲಿ ನಾವಿದ್ದೇವೆ. ಹೆಣ್ಣು ಮಕ್ಕಳು ಹಾಕುವ ಉಡುಪು ಅತ್ಯಾಚಾರಕ್ಕೆ ಕಾರಣ ಎಂದು ಹೇಳಿದ ಮಹಾಶಯರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಎಲ್ಲ ಮದುವೆ ಸಂಬಂಧಗಳಲ್ಲೂ ಕೌಟುಂಬಿಕ ಕಲಹ ಇದ್ದದ್ದೇ. ಇದರಲ್ಲಿ ಯಾವ ಮದುವೆ ಒಳ್ಳೆಯದು ಯಾವುದು ಕೆಟ್ಟದ್ದು ಎಂದು ವಿಭಾಗಿಸುವುದು ಕಷ್ಟ ಸಾಧ್ಯ ಎನ್ನುವುದು ಸತ್ಯ. ಇನ್ನಾದರೂ ಇಂತಹ ಬುಡವಿಲ್ಲದ ಹೇಳಿಕೆಗಳನ್ನು ನೀಡುವ ಮೂಲಕ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಸ್ವಲ್ಪ ಯೋಚಿಸಲಿ ಎನ್ನುವುದಷ್ಟೇ ನಮ್ಮ ಆಶಯ. पूरी तरह से केंद्रित रखना चाहिए। एक और समस्या जो आ रही है सामने वो ये आ रही है कि कई सारी जो हमारी बेटियां हैं वो शादी करने के लिए घर से बिना माँ पिताजी की मर्जी के चली जाती हैं और इसके इतने दुखद परिणाम निकलते हैं। मतलब कईयों की तो हत्या हो जाती है, लड़का हो चाहे लड़की हो, और कई सारी जो हमारी बेटियां हैं वो वेश्यावृत्ति तक में पहुंच जाती हैं। उनका कोई ठिकाना नहीं रहता ज़िंदगी में, वो क्या कर पाएंगी क्या नहीं कर पाएंगी, वो कुछ जो है वो सही प्रकार से नहीं हो पाता है और उसका बहुत ज़्यादा दुख जो है वो परिवार के सदस्यों को और जो है माँ पिताजी को उठाना पड़ता है। मैं अनुरोध करूँगा कि बेटा बेटी से लगातार बातचीत करें, उनको अच्छे से अच्छे संस्कार दें, उनकी भावनाओं को अच्छे से समझें और अपने परिवार को बहुत मजबूती से भावनाओं के साथ जोड़ें। ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.